ಭಾರತ ಸರ್ಕಾರದ ಕಠಿಣ ನಿರ್ಧಾರದ ಫಲವಾಗಿ ಭಾರತೀಯ ಗೇಮಿಂಗ್ ಲೋಕದಿಂದ ಹೊರಗುಳಿದಿದ್ದ ಪಬ್ಜಿ ಇದೀಗ ಮತ್ತೆ ಭಾರತಕ್ಕೆ ಎಂಟ್ರಿ ಕೊಡಲು ಸಿದ್ಧತೆ ನಡೆಸಿದೆ. ಈ ಮಾತುಗಳಿಗೆ ಇಂಬು ನೀಡುವಂತೆ ಕುತೂಹಲಕಾರಿ ನಿಲುವು ತಾಳಿರುವ ಪಬ್ಜಿ ಕಾರ್ಪೊರೇಷನ್ ತನ್ನ ಸಂಸ್ಥೆಯ ಪರವಾಗಿ ಭಾರತದಲ್ಲಿ ಕಾರ್ಯನಿರ್ವಹಿಸಲು ಕಾರ್ಪೊರೇಟರ್ ಡೆವಲಪ್ಮೆಂಟ್ ಡಿವಿಷನ್ ಮ್ಯಾನೇಜರ್ ಹುದ್ದೆಗಾಗಿ ಲಿಂಕ್ ಡೆನ್ ವೆಬ್ಸೈಟ್ನಲ್ಲಿ ಅರ್ಜಿ ಆಹ್ವಾನಿಸಿದೆ. ಈ ಮೂಲಕ ಮುಂದಿನ ದಿನಗಳಲ್ಲಿ ಮತ್ತೆ ಭಾರತದಲ್ಲಿ ಕಾರ್ಯಾಚರಿಸಲು ಪಬ್ಜಿ ಸಿದ್ಧತೆ ನಡೆಸಿದೆ ಎಂಬುದಾಗಿ ಸ್ಪಷ್ಟವಾಗಿದೆ. ಪಬ್ಜಿ ಭಾರತದ ಡಿವಿಷನ್ ಮ್ಯಾನೇಜರ್ ಹುದ್ದೆಗೆ ಈವರೆಗೆ 200 ಭಾರತೀಯರು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ್ದಾರೆ.